ಸುರತ್ಕಲ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್ ಲಸಿಕಾ ವಿತರಣಾ ಕಾರ್ಯಕ್ರಮ ನಡೆಯಿತು. ಎರಡನೇ ಡೋಸ್ ಕೋವಿಡ್ ಲಸಿಕೆ ಪಡೆದುಕೊಳ್ಳುವವರಿಗೆ ಮೊದಲನೇ ಆದ್ಯತೆಯನ್ನ ನೀಡಲಾಗಿತ್ತು. ಸುರತ್ಕಲ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 200 ಮಂದಿಗೆ ಎರಡನೇ ಡೋಸ್ ಲಸಿಕೆಯನ್ನ ವಿತರಿಸಲಾಗ್ತಾ ಇದೆ. ಇನ್ನು ಲಸಿಕೆ ಪಡೆಯಲು ಬರುವ ಜನತೆಗೆ ಶೀಟ್ ಅಳವಡಿಸಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನ ಶಾಸಕ ಭರತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಂಗಳೂರು ಪಾಲಿಕೆಯ ಕಾರ್ಪೊರೇಟರ್ ವರುಣ್ ಚೌಟಾ ಅವರು ಮಾತನಾಡಿ, ಸುರತ್ಕಲ್ ವ್ಯಾಪ್ತಿಯಲ್ಲಿ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎರಡನೇ ಡೋಸ್ ಪಡೆದುಕೊಳ್ಳುವವರಿಗೆ ಮೊದಲ ಆದ್ಯತೆಯನ್ನ ನೀಡಲಾಗಿದೆ ಎಂದರು. ಸುರತ್ಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 200 ಕೋವಿಶೀಲ್ಡ್ ಅನ್ನೋ ಲಸಿಕೆ ಲಭ್ಯ ಇರುತ್ತದೆ. ಎರಡನೇ ಡೋಸಿಗೆ ಮಾತ್ರ ಇಲ್ಲಿ ಆದ್ಯತೆ ನೀಡಿ ಇವತ್ತು ನಮ್ಮ ಡಾಕ್ಟರ್ ಭರತ್ ಶೆಟ್ಟಿ ಅವರ ಒಂದು ಸಾರಥ್ಯದಲ್ಲಿ ಉತ್ತಮ ರೀತಿಯಲ್ಲಿ ಬಂದಂಥ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಶೀಟನ್ನು ಅಳವಡಿಸಿ, ಅದೇ ರೀತಿ ಎಲ್ಲ ಸೋಷಲ್ ಡಿಸ್ಟೆನ್ಸ್ನಲ್ಲಿ 200 ಚೇರುಗಳನ್ನೆಲ್ಲ ಅಳವಡಿಸಿ ಯಾರಿಗೂ ಬಂದವರಿಗೆ ಆಯಾಸ ಆಗದಂತೆ ನೀರಿನ ವ್ಯವಸ್ಥೆ ಅಥವಾ ಎಲ್ಲ ರೀತಿಯ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿ ಇವತ್ತಿನ ವ್ಯಾಕ್ಸಿನೇಷನ್ನ ಈ ಲಸಿಕೆಯನ್ನು ಏನು ನೀಡ್ತಾ ಇದ್ದಾರೆ. ಇದಕ್ಕೋಸ್ಕರ ಬೆಳಗಿನಿಂದಲೇ ಯಾವಾಗಲೂ ನೋಡಿದ್ರು ಬೆಳಗಿನಿಂದಲೇ ಬಂದು ಕ್ಯೂ ನಿಂತು ರಶ್ಶಲ್ಲಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಇವತ್ತು ಎಲ್ಲ ಚೇರಲ್ಲಿ ಕೂತಲ್ಲೇ ಅವರಿಗೆ ಟೋಕನ್ನ ವ್ಯವಸ್ಥೆ ಮಾಡಿ ಮತ್ತು ಒಬ್ಬೊಬ್ಬರಾಗಿ ಲೈನಲ್ಲಿ ಅವರನ್ನು ಒಳಗೆ ಬಿಡುವಂಥದ್ದು, ಒಟ್ಟಾಗಿ ಕೋವಿಡ್ನ ನಿಯಮ ಏನಿದೆ ಅದನ್ನು ಸರಿಯಾಗಿ ಇಲ್ಲಿ ಪಾಲಿಸುವಂಥ ವ್ಯವಸ್ಥೆ ಆಗ್ತಾಯಿದೆ. ಯಾಕೆಂತ ಹೇಳಿದ್ರೆ ಚೇರನ್ನು ಕೂಡ ಹತ್ರ ಇಡಲಿಲ್ಲ. ಒಂದು ಚೇರ್ಗೆ ಇನ್ನೊಂದು ಚೇರ್ 6 ಫೀಟ್ ದೂರ ಗ್ಯಾಪ್ ಇಟ್ಟು ಒಳ್ಳೆ ರೀತಿಯಲ್ಲಿ ಶೀಟ್ ಇರ್ಬೋದು, ಶಾಮಿಯಾನ ಇರ್ಬೋದು, ಅವರಿಗೆ ಸೆಕೆ ಆಗದಾಗೆ ಫ್ಯಾನ್ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿ ಇದೊಂದು ಸುರತ್ಕಲ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ಲಸಿಕೆ ಅಭಿಯಾನ ಏನು ನಡೀತಿದೆ, ಇದು ನಿಜವಾಗಿ ಒಂದು ಶ್ಲಾಘನೀಯ. ಇನ್ನು ಸ್ಥಳೀಯರಾದ ಸುಭಾಷ್ ಚಂದ್ರ ಶೆಟ್ಟಿ ಅವರು ಮಾತನಾಡಿ, ಲಸಿಕೆ ಪಡೆದುಕೊಳ್ಳಲು ಬರುವವರಿಗೆ ಅಚ್ಚುಕಟ್ಟಾಗಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನ ಮಾಡಿರುವುದರಿಂದ ಜನತೆಗೆ ತುಂಬಾ ಉಪಯೋಗವಾಗಿದೆ ಎಂದು ಹೇಳಿದರು. ನಾನು ಇವತ್ತು ಬೆಳಿಗ್ಗೆ ಇಲ್ಲಿ ಕೋವಿಶೀಲ್ಡ್ ಲಸಿಕೆ ಸಿಕ್ತಂತ ನಾನು ಬೆಳಿಗ್ಗೆ ಬೇಗ ಬಂದಿದ್ದೆ. ಬರುವಾಗ 28 ಜನ ಇದ್ದರು ಇಲ್ಲಿ. ಆದರೆ ಬಂದವರು ಹೇಳಿದ್ರು ಮೊನ್ನೆ ಇಲ್ಲೆಲ್ಲ ಸ್ವಲ್ಪ ಮಿಸ್ಮ್ಯಾನೇಜ್ಮೆಂಟ್ ಆಗಿತ್ತು, ಸ್ವಲ್ಪ ವ್ಯವಸ್ಥೆ ಬಗ್ಗೆ ನೀವು ನೋಡ್ಕೊಳ್ಳಿ ಅಂತ. ಹಾಗೆ ನಾನು ಕಾರ್ಪೊರೇಟ್ರಿಗೆ ವರುಣ್ ಅವ್ರಿಗೆ ಫೋನ್ ಮಾಡಿದ್ದೆ, ಟೈಮ್ಲಿ 8:30 ನೀವು ಬಂದು ಅದನ್ನು ಸ್ವಲ್ಪ ಸಿಸ್ಟಮ್ಯಾಟಿಕ್ ಮಾಡಬೇಕು ಅಂತ. ಆದರೆ ನಾವೆಲ್ಲ ಇನ್ವಾಲ್ವ್ ಆಗಿ ಆವಾಗಲೇ ಅದನ್ನು ಸಿಸ್ಟಮ್ಯಾಟಿಕ್ ಹೋಗುವಾಗೆ ಮಾಡಿದ್ದೀವಿ. ಕುರ್ಚಿಯನ್ನೆಲ್ಲ ಇಟ್ಬಿಟ್ಟು ನಂಬರ್ 1 ಇಂದ ಸ್ಟಾರ್ಟ್ ಮಾಡಿ ಹೋಗುವ ಹಾಗೆ. ಆಮೇಲೆ ನಮ್ಮ ಸುರತ್ಕಲ್ ಪೊಲೀಸ್ನವರು ಬಂದು ಕೂಡ ಅವರು ಆ ವ್ಯವಸ್ಥೆಗೆ ನಮ್ಮ ಜೊತೆ ಸಹಕರಿಸಿ ಇವತ್ತೊಂದು ವ್ಯವಸ್ಥಿತವಾಗಿ ಎಲ್ಲ ಕುರ್ಚಿಯಲ್ಲಿ ನಂಬರ್ ಪ್ರಕಾರ ಕೂತ್ಕೊಳ್ಳುವಾಗ ಮಾಡಿದ್ದಾರೆ. ಆಮೇಲೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ನಡೆಯುವುದು ತೋರ್ತಾ ಇದೆ. ಇದಕ್ಕಾಗಿ ನಾನು ಕಾರ್ಪೊರೇಟರ್ಸು ಮತ್ತು ಹೆಲ್ತ್ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿಗೆ ಧನ್ಯವಾದಗಳು. ಈ ಸಂದರ್ಭ ಸ್ಥಳೀಯ ಕಾರ್ಪೊರೇಟರ್ ಸರಿತಾ, ಲೋಕೇಶ್, ಶ್ವೇತಾ, ಆರೋಗ್ಯ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. por la